ಹಾಯ್ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಕಾರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬುಧವಾರ ಸಂಜೆ ಒಂದು ಮಗುವಿನ ಬರ್ಡೇ ಪಾರ್ಟಿ ಇತ್ತು ಇಲ್ಲೇ ಮನೆ ಹತ್ರದಲ್ಲಿ. ಸಿಂಪಲ್ ಆದಂತ ಬರ್ಡೇ ಸೆಲೆಬ್ರೇಷನ್, ಅದನ್ನ ನಾನು ನಿಮ್ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಹಾಗೆ ವಿಡಿಯೋ ನೋಡ್ಕೊಂಡು ಹೋಗಿ ಬೇರೆ ಏನೆಲ್ಲ ವಿಷಯ ಇದೆ ಅಂತ ಗೊತ್ತಾಗುತ್ತೆ. ಸೊ ಶುರು ಮಾಡೋಣ. ಇನ್ನು ಹತ್ಸಿಲ್ಲ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಇಲ್ಲ, ಅವನ ಅಪ್ಪನ್ಗೆ ತಿನ್ನಿಸ್ತಾನೆ. ಅಯ್ಯೋ, ಏ ಕ್ಲಾಪ್ ಹೊಡಿರಿ, ಕ್ಲಾಪ್ ಹೊಡಿರಿ. ಯಾವ ಬರ್ತಡೆಗೂ ಅಷ್ಟೇ, ಯಾವಾಗ್ಲೂ ಕೂಗದ ಬೇಡ ಅಂತೆ. ಕೇಕು ಬೇಡ, ಏನು ಬೇಡ. ಅಯ್ಯೋ, ಸ್ಕೂಟಿ ಕರ್ಕೊಂಡು ಹೋಗ್ತೀರಾ? ನಿಕೋಲೆ ತಿನ್ಲೆ ಕೇಕ್ ನಿಂಚ. ಸ್ಕೂಟಿ ಕರ್ಕೊಂಡು ಹೋಗ್ತಾರೆ. ಟಾಟಾ ಹೋಗೋಣ ಕಣೋ. ಸ್ವಲ್ಪ ಆ ಶೇಖರ್ ಲೈವ್ ಉಡಲಿ. ಏ ಫ್ಯಾನ್ ತಿಪ್ಪಿ ಓರ ಓರ ಆರ್ನ ಫೋಟೋ ಐಡಿಯಾಸ್. ವಾವ್, ನಾನು ಅದಕ್ಕೆ ತಿನ್ಸಕ್ಕೆ ಹೋಗಿಲ್ಲ, ಅಳೋದೇ ಬೇಡ ಇವನು ಅಂತ. ತಾಚಿ ತಾಚಿ ತೂಲಾಗೆ ಬುಲ್ಪುನಾಯೆ. ಮೊನ್ನೆ ಇದನ್ನು ತಗೊಂಡ್ಬಂದದ್ದು, ಈ ತರದ್ದು ನೋಡಿದ. ಮೊನ್ನೆ ಇದನ್ನು ತಗೊಂಡ್ಬಂದಿದ್ದೆ. ಮುಂದಿನ ಹತ್ತ ಅಂತ ಈ ತರದ್ದು ಬರೀ ಖಾಲಿ ಇಟ್ಟಿತ್ತಂದ್ರೆ ಅದು ಮುರಿದಾಗಿದ್ದ. ಟ್ಯಾಂಕರ್ ಬೇಕು ಅಂತ ಪೂರ ಕಲೆಗ್ಲ ಹೋಲ್ಸೇಲ್. ಇಷ್ಟ ಆಗಿತ್ತು ಬರ್ಡೇ. ಇದು ಆಕ್ಚುಲಿ ನೆಕ್ಸ್ಟ್ ಡೇ ಆಯ್ತಾ. ಹಿಂದಿನ ದಿನ ಅಂದ್ರೆ ಬರ್ಡೇ ದಿನ ನನ್ನ ಹಸ್ಬೆಂಡ್ 7:45 ಬಂದ್ರು. ಅವ್ರು ಬರ್ಬೇಕಾದ್ರೆ ಒಂದಷ್ಟು ತರಕಾರಿಗಳನ್ನ ತಂದಿದ್ರು. ಅದನ್ನ ನಾನು ಏನ್ ಮಾಡಿದೆ, ಇವಾಗ ಎತ್ತಿಟ್ರೆ ಆಗಲ್ಲ, ಹೆಂಗಿಂಗೋ ಎತ್ತಿಟ್ಬಿಡ್ತೀನಿ. ಸೋಮಾರಿತನ ಬೇರೆ ಇತ್ತು, ಹಾಗೆ ಬರ್ಡೇ ಕೂಡ ಹೋಗೋದಕ್ಕಿತ್ತಲ್ವಾ. ಅದನ್ನೆಲ್ಲ ಮುಗಿಸಿ ಬಂದು ಮನೆಗೆ ಊಟ ಎಲ್ಲ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ತುಂಬಾ ಲೇಟ್ ಆಗುತ್ತೆ. ಸೊ ಇದನ್ನ ಎತ್ತಿಡಕ್ಕೆ ಒಂದು ಅರ್ಧ ಗಂಟೆ ಆದ್ರೂ ಟೈಮ್ ಬೇಕಲ್ವಾ, ಹಾಗಾಗಿ ಇಡೋದಕ್ಕಂತೂ ಆಗಲ್ಲ. ಸ್ವಲ್ಪ ಅಟ್ಲೀಸ್ಟ್ ತರಕಾರಿ ಇಡ್ಬೇಕಾದ್ರೆ ಫ್ರೆಶ್ ಆಗಿರೋ ತರಕಾರಿ ಇಡ್ಬೇಕಾದ್ರೆ ಹಿಂದಿನ ತರಕಾರಿ ಏನೆಲ್ಲ ಉಳಿದಿದೆ, ಏನಾದ್ರು ಹಾಳಾಗಿದ್ಯಾ ಅದನ್ನೆಲ್ಲ ನೋಡ್ಬೇಕು. ಒಂದ್ ಸ್ವಲ್ಪ ಫ್ರಿಡ್ಜ್ ನ ಮೇಲ್ ಕ್ಲೀನ್ ಅಂತೂ ಮಾಡ್ಲೇಬೇಕಾಗುತ್ತೆ. ಅದಕ್ಕೆ ನಾನೇನ್ ಮಾಡಿದೆ, ನಾಳೆ ಮಾಡೋಣ ಅಂತ ಇದನ್ನ ಹಂಗೆ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟೆ.
ಕವರಲ್ಲೇ ಇಟ್ಬಿಟ್ಟೆ. ಇವಾಗ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ತಿಂಡಿ ಎಲ್ಲ ಆದ್ಮೇಲೆ ಫಸ್ಟ್ ಈ ಫ್ರಿಡ್ಜಿನ ಕೆಲಸ ಮುಗಿಸ್ಬೇಕು ಅಂತ ಅನ್ಕೊಂಡೆ. ಹೇಗಿದ್ರು ವೆಜಿಟೇಬಲ್ ಟ್ರೇನ ತೆಗ್ದೆ, ಇದನ್ನ ಒರೆಸಿ ಇಡೋ ಬದಲು ನೀಟಾಗಿ ತೊಳೆದೇ ಇಡೋಣ ಅಂತ ತೊಳಿತಾ ಇದ್ದೀನಿ. ಹಾಗೆ ಒಂದ್ ಸ್ವಲ್ಪ ಫ್ರಿಡ್ಜ್ ಕೂಡ ಮೇಲ್ ಕ್ಲೀನ್ ಮಾಡಿದೆ, ಡೀಪ್ ಕ್ಲೀನಿಂಗ್ ಅಂತ ಏನು ಮಾಡ್ಲಿಲ್ಲ. ಸುಮಾರು ತರಕಾರಿಗಳನ್ನ ತಂದಿದ್ರು. ಹಾಗೆ ಇವತ್ತು ತನಿಷ್ ಸ್ಕೂಲ್ಗೆ ಚಕ್ಕರ್ ಹೊಡೆದಿದ್ದಾನೆ. ಯಾಕೆ ಅಂದ್ರೆ ಅವನ್ಗೆ ಹುಷಾರಿಲ್ಲ, ಜ್ವರ ಇದೆ, ಕೆಮ್ಮಿದೆ, ಆಮೇಲೆ ಕೋಲ್ಡ್ ಆಗಿದೆ. ಸುಮ್ನೆ ನಾವು ಸ್ಕೂಲ್ ಕಳ್ಸೋದು, ಅಲ್ಲೂ ಒಂದಷ್ಟು ಜನ ಹುಡುಗರಿಗೆ ಸ್ಪ್ರೆಡ್ ಆಗೋದು, ಮತ್ತೆ ರಿವರ್ಸ್ ಆಗಿ ಮತ್ತೆ ನನ್ನ ಮಗನ್ಗೊಂದು 2-3 ವಾರ ಬಿಟ್ಟು ಮತ್ತೆ ಬರೋದು, ಇದೇ ಆಯ್ತು. ಅದಕ್ಕೆ ನಾನು ಏನ್ ಅನ್ಕೊಂಡೆ ಅಂದ್ರೆ ಇವನೇನ್ ಹುಷಾರಾದ್ಮೇಲೆ ಸ್ಕೂಲ್ ಕಳಿಸ್ತೀನಿ ಅಂತ ಸ್ಕೂಲ್ಗೆ ಹೋಗೇ ಇಲ್ಲ. ಇವಾಗೆಲ್ಲ ಟೊಮೆಟೊನೆಲ್ಲ ನೀರ್ಗೆ ಹಾಕಿಟ್ಟಿದ್ದೀನಿ. ಇವ್ರು ಅಬ್ಸರ್ವೇ ಮಾಡಿಲ್ಲ, ಅದರಲ್ಲಿ 2 ಟೊಮೆಟೊ ಹಾಳಾಗಿತ್ತು. ನಾವು ತಂದ್ರೆ ಪ್ರತಿ ಒಂದು ಟೊಮೆಟೊನು ನೀಟಾಗಿ ನೋಡ್ಬಿಟ್ಟು ಹೇಗಿದೆ ಅಂತ ಮುಟ್ಟಿ ಎಲ್ಲ ನೋಡಿ ತರ್ತೀವಿ. ಬಟ್ ಇವರು ಅಷ್ಟು ಪೇಷನ್ಸ್ ಇರಲ್ಲ ಅಲ್ಲ. 2 ಟೊಮೆಟೊ ಹಾಳಾಗಿತ್ತು. ಈಗ ನೀರ್ಗೆ ಹಾಕಿ ಅದನ್ನೆಲ್ಲ ನೀಟಾಗಿ ಮತ್ತೆ ಒಂದ್ 2-3 ಸಲ ತೊಳೆದು ಒಣಗಿರೋಂಥ ಫ್ರೆಶ್ ಆಗಿರೋಂಥ ಬಟ್ಟೆಲಿ ಒರೆಸಿ ಎಲ್ಲ ಎತ್ತಿಡ್ತಾ ಇದ್ದೀನಿ. ಇವಾಗ ಒಂದಷ್ಟು ತರಕಾರಿಗಳನ್ನ ಎತ್ತಿಟ್ಟೆ, ಇನ್ನೂ ಒಂದ್ 2-3 ತರಕಾರಿಗಳು ಇಡಬೇಕು. ಫ್ಲವರ್ ಇತ್ತು, ಆಮೇಲೆ ಇನ್ನೇನಿತ್ತು, ಬೆಂಡೆಕಾಯಿ ಏನೋ ಇತ್ತು. ಕೆಲವೊಂದು ತರಕಾರಿಗಳನ್ನ ಕವರಲ್ಲೇ ಇಟ್ಟೆ, ಯಾಕಂದ್ರೆ ಇಡ್ಲೇಬೇಕಾಗುತ್ತೆ. ಹಾಗೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್, ನಾನಂತೂ ಕಾಯ್ತಾ ಇದ್ದೀನಿ ಯಾವಾಗ ಹೋಗಿ ಎಲ್ಲ ಆಡಿಯನ್ಸ್ಗೂ ರೀಚ್ ಆಗ್ತೀನಿ ಅಂತ. ಇವತ್ತಿನ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡೋದನ್ನ ಮರಿಬೇಡಿ. ಇಷ್ಟೆಲ್ಲ ಕೆಲಸ ಆಯ್ತಲ್ಲ. ನೆಕ್ಸ್ಟ್ ನಮ್ಮ ಮನೆಯಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಇಡ್ತಿದ್ದು ಚಪಾತಿನ ತನಿಷ್ಗೆ ಇವಾಗ ಹಾಕ್ತಾ ಇದ್ದೀನಿ ತಿನ್ಲಿ ಅಂತ. ಆಮೇಲೆ ಫ್ಲವರ್ನ ಬಿಸಿ ನೀರ್ಗೆ ಉಪ್ಪು ಮತ್ತೆ ಅರಿಶಿನ ಹಾಕಿ ಇಟ್ಟಿದ್ದೀನಿ. ಯಾಕೆ ಅಂದ್ರೆ ಇದರಲ್ಲಿ ಏನಾದ್ರೂ ಒಂದು ಸ್ಪೆಷಲ್ ಆಗಿರುವಂತ ರೆಸಿಪಿ ಮಾಡೋಣ ಅಂತ. ಇದು ಸಂಜೆ ಸಮಯ, ಎಲ್ಲ ಇಲ್ಲಿ ನೋಡಿ ನಮ್ಮ ಮನೆಯಲ್ಲಿ ಸೇರಿದ್ದಾರೆ. ಕುಂದುವೆ ಬೆಲೆ ಇದನ್ನ ಇಡೀ ದಿನ ವಿಡಿಯೋ ಮನ್ಪು ನನ್ನ ಮೇಲೆ என்ன சுத்தி ಅವು ಫಾಸ್ಟ್ ಮೋಷನ್ ಪಾಡ್ದೀನಿ ಅಂಕಲ್, ಯಾರು ಸ್ಪೀಡ್ ಪಾಡ್ದೀನಿ. ಇವಾಗ ನಾನು ಮಾತಾಡ್ತಿರ್ಬೇಕಾದ್ರೆ ಒಂದು ವಿಡಿಯೋ ಬರುತ್ತೆ ನೋಡಿ. ಇದು ಏನು ಅಂತಂದ್ರೆ ನಾಗರ ಪಂಚಮಿ ಹಬ್ಬಕ್ಕೆ ನಮ್ಮ ತುಳುನಾಡಿನಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಮಾಡುವಂತ ವಿಶೇಷವಾದಂತ ತಿಂಡಿ. ಇದು ನೀವು ಎಲೆ ಏನ್ ನೋಡಿದ್ರಲ್ವಾ, ಅಥವಾ ನೋಡ್ತಾ ಇದ್ದೀರೋ ನೋಡಾಯ್ತು ಗೊತ್ತಿಲ್ಲ. ಈ ಎಲೆ ಅರಿಶಿನದ ಎಲೆ, ಇದ್ರಲ್ಲಿ ಮಾಡುವಂತ ವಿಶೇಷವಾದಂತ ತಿಂಡಿ. ಎಲ್ಲಾರ ಮನೆಯಲ್ಲೂ ಇವತ್ತು ಬೆಳಗ್ಗೆ ಎದ್ರೆ ಇದೇ ತಿಂಡಿ. ಬೆಳಗ್ಗೆ ಎದ್ದಿದ ತಕ್ಷಣ ಮನೆ ಫುಲ್ಲು ಇದೇ ಘಮ ಅಂತ ಇರುತ್ತೆ. ಅರಿಶಿನದ ಎಲೆ ಬೇಯಬೇಕಾದ್ರೆ ತುಂಬಾ ಅದ್ರ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ತಿನ್ನೋಣ ಅಂತ ಅನ್ಸುತ್ತೆ, ಬಟ್ ನಾನು ಅಷ್ಟಾಗಿ ತಿನ್ನಲ್ಲ. ಯಾಕಂದ್ರೆ ಸ್ವೀಟ್ ಅಲ್ವಾ, ಸಿಹಿ ಆಗಿರೋದು ಒಂದು ಸ್ವಲ್ಪ ದೂರ ನನಗೆ. ಅದು ಬೆಳಗ್ಗೆ ಹೊತ್ತು ತಿನ್ನೋದು ಆಗೋದೇ ಇಲ್ಲ, ಸೇರೋದೇ ಇಲ್ಲ ನನಗೆ. ಬಟ್ ಇವತ್ತು ಒಂದ್ ಸ್ವಲ್ಪ ತಿಂತೀನಿ ಅಷ್ಟೇ. ಪ್ರತಿ ನಾಗರ ಪಂಚಮಿ ಹಬ್ಬಕ್ಕೆ ಎಲ್ಲರ ಮನೆಯಲ್ಲೂ ಇದೆ ವಿಶೇಷವಾದಂತ ತಿಂಡಿ ಅರಿಶಿನದಲ್ಲಿ. ನಮ್ಮ ಭಾಷೆನಲ್ಲಿ ಇದನ್ನ ಮಂಜಲ್ ದೈರೆ ಕಟ್ಟಿ ಅಂತ ಹೇಳ್ತೀವಿ. ಮಂಜಲ್ ದೈರೆ ಅಂದ್ರೆ ಅದ್ರ ಅರ್ಥ ಅರಿಶಿನದ ಎಲೆ ಅಂತ. ಅದರಲ್ಲಿ ಮಾಡುವಂತ ವಿಶೇಷವಾದಂತ ತಿಂಡಿ. ನೀವೆಲ್ಲ ಹಬ್ಬ ಹೇಗೆ ಆಚರಿಸಿದ್ರಿ ಅಂತ ಹೇಳಿ. ಇದ್ರ ರೆಸಿಪಿ ಎಲ್ಲ ನಾನು ನಿಮ್ಗೆ ಶೇರ್ ಮಾಡಿಲ್ಲ. ನಿಮಗೆ ರೆಸಿಪಿ ಬೇಕಿದ್ರೆ ಯೂಟ್ಯೂಬ್ ನಲ್ಲಿ ಇದನ್ನ ಟೈಪ್ ಮಾಡಿದ್ರೆ ಒಂದಷ್ಟು ವಿಡಿಯೋಸ್ ಬರುತ್ತೆ. ತುಂಬಾ ಜನ ಶೇರ್ ಮಾಡಿದ್ದಾರೆ ಇದನ್ನ ಹೇಗೆ ಮಾಡೋದು ಅಂತ. ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು, ಇಷ್ಟ ಆಗ್ಬೋದು. ನಾವು ಯಾವಾಗ್ಲೂ ಪಾಯಸ ಅದು ಇದು ಬೇರೆ ಬೇರೆ ಸಿಹಿ ತಿಂಡಿಗಳು, ಒಬ್ಬಟ್ಟು ಅದೆಲ್ಲ ತಿಂತೀವಲ್ಲ, ಇದೆಲ್ಲ ಒಂದು ವಿಶೇಷವಾಗಿರುವಂತ ತಿಂಡಿ. ಯಾವತ್ತಾದ್ರೂ ಅಪರೂಪಕ್ಕೊಂದ್ಸಲ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ಇದ್ರ ರೆಸಿಪಿನ ಹುಡುಕಿ ಮನೇಲಿರೋರಿಗೆ ಸತ್ಯವಾಗ್ಲೂ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ಅದೇ ನನ್ಗೊಂದ್ ಸ್ವಲ್ಪ ಸಿಹಿ ದೂರ, ಅದಕ್ಕೆ ಅಷ್ಟಾಗೇನು ತಿನ್ನೋದಿಲ್ಲ. ಇದೊಂದು ತಿಂಡಿ ತೋರಿಸ್ಬೇಕಾಗಿತ್ತು, ಅದಕ್ಕೆ ಇವಾಗ ಸ್ವಲ್ಪ ಬೆಳಿಗ್ಗೆ ನಿಮ್ ಜೊತೆ ನಿಂತ್ಕೊಂಡು ಅಥವಾ ಅದೇ ಕ್ಯಾಮ್ರಾ ಆನ್ ಮಾಡಿ ಮಾತಾಡ್ತಾ ಇದ್ದೀನಿ. ಸೊ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ದಯವಿಟ್ಟು ನಂದೊಂದು ರಿಕ್ವೆಸ್ಟ್, ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ಸಿಗ್ತೀನಿ ಆದಷ್ಟು ಬೇಗ. ಬಾಯ್.